ವಿಟ್ಲನಗರ ಕಾಂಗ್ರೆಸ್ ವತಿಯಿಂದ ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬಳಂತಿಮೊಗರು, ನೆಲ್ಲಿಗುಡ್ಡೆ 17 ಮತ್ತು 18ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು. ಪುತ್ತೂರು ಕ್ಷೇತ್ರದ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಮಾತನಾಡಿ, ನನ್ನ ಅವಧಿಯಲ್ಲಿ ಈ ಭಾಗಕ್ಕೆ ಕೋಟಿ ಅನುದಾನ ಬಂದಿದೆ. ಕೆಲಸ ಮಾಡಿದ್ರೆ ಜನ ವೋಟ್ ಕೊಡೋದಿಲ್ಲ ಅಂತ ನನಗೆ ಅರಿವಾಗಿದೆ. 94C ಅಕ್ರಮ ಸಕ್ರಮ ಹಕ್ಕುಪತ್ರ ನೀಡಿದ್ದೇವೆ. ಬಿಜೆಪಿ ಅಂಬಾನಿ ಅದಾನಿಯನ್ನ ಸಾಕಿದೆ. ಕಾಂಗ್ರೆಸ್ ಬಡವರ ಪರವಾಗಿ ನಿಂತಿದೆ. ಬಿಜೆಪಿಯ ವಂಚನೆ ಮಾತಿನ ಮೂಲಕ ಜನರ ದಾರಿ ತಪ್ಪಿಸ್ತಾ ಇದೆ. ದೇಶದ ಜನರಿಗೆ ನೋವು, ಅನ್ಯಾಯ ಆದಾಗ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯಗಳು ನಡೆಯಬೇಕು. ಮಾನವೀಯ ಮೌಲ್ಯ ಬೆಳೆಸಿಕೊಂಡಾಗ ದೇಶದ ರಕ್ಷಣೆಯಾಗುತ್ತೆ. ಜನರ ಸಮಸ್ಯೆಗೆ ಸ್ಪಂದಿಸಬೇಕು. ಒಳ್ಳೆಯ ವ್ಯಕ್ತಿತ್ವ, ಜಾತ್ಯತೀತ ಭಾರತ ಕಟ್ಟಿಕೊಳ್ಬೇಕು ಅಂತ ಹೇಳಿದರು. ಮಾರ್ಗದ ಬದಿಯಲ್ಲಿ ಎಲ್ಲ 20-25 ವರ್ಷಗಳಿಂದ ಇದ್ದಂತಹ ಮನೆಗಳನ್ನು, ಅಂಗಡಿಗಳನ್ನು ಬಿಜೆಪಿಯವರನ್ನು, ಕಾಂಗ್ರೆಸ್ಸಿನವರದು, JDSನವರದು ಎಲ್ಲ ತೆಗೆದ್ರು. ಅದರಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಇದ್ರು. ಅಲ್ಲಿ ನಾನು ಹೋಗುವಾಗ ನಮ್ಮ ಎದುರೇ ಹೇಳ್ತಾರೆ, ಅಕ್ಕ ಇತ್ತು ನೈ ನಾ ಹೇಳಿದೆ. ಯಾಕಂದ್ರೆ ಈಗ ಅವರ ಅಡಿಗೆ ಬಿಸಿ ನೀರು ಅಂತಲ್ಲ, ಆಗ ಅಕ್ಕಂದು ನೆನಪಾಗಿದೆ. ಓಟು ಕೊಡುವ ಮಾತ್ರ ರಾಷ್ಟ್ರ ಕಟ್ಟುವವರು ಅಂತ ಅವರಿಗೆ ಕೊಟ್ಟರು. ಮನೆ ತೆಗೆಯುವಾಗ ಮಾತ್ರ ಆಗ ಬಿಜೆಪಿ ಇಲ್ಲ, ಕಾಂಗ್ರೆಸ್ ಇಲ್ಲ, ಅಕ್ಕ ಬೇಕು. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರಳೀಧರ ಮಠಂತಬೆಟ್ಟು ಅಧ್ಯಕ್ಷತೆ ವಹಿಸಿದರು. ವಕ್ತಾರ ರಮನಾಥ ವಿಟ್ಲ, ಜಿಲ್ಲಾ ಪಂಚಾಯತ್ ಸದಸ್ಯ MS ಮಹಮ್ಮದ್, ಪುತ್ತೂರು ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್, ನಗರ ಕಾಂಗ್ರೆಸ್ ಅಧ್ಯಕ್ಷ VKM ಅಶ್ರಫ್, ಪಟ್ಟಣ ಪಂಚಾಯತ್ ಸದಸ್ಯರಾದ ಹಸೀನಾರ್ ನೆಲ್ಲಿಗುಡ್ಡೆ, ಸುನೀತಾ ಕೋಟ್ಯಾನ್, ಲತಾ ವೇಣಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಬ್ದುಲ್ ರಹಿಮಾನ್ ಕುರುಂಬುಳ, ಶಬೀರ್ ಅಹ್ಮದ್, ಬೂತ್ ಅಧ್ಯಕ್ಷ ವಾಹಿದ್, ಅಶೋಕ್ NST, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಅಬ್ದುಲ್ ಖಾದಿರಿ ಬೊಬ್ಬೆಕೇರಿ, ವೀರಕಂಬ ಗ್ರಾಮ ಪಂಚಾಯತ್ ಸದಸ್ಯರಾದ ರಘು ಪೂಜಾರಿ, ಕೇಪು ಗ್ರಾಮ ಪಂಚಾಯತ್ ಸದಸ್ಯ ಅಬ್ದುಲ್ ಕರೀಂ ಕುದ್ದುಪದವು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, V4 ನ್ಯೂಸ್, ವಿಟ್ಲ.